ಹೊಸ ಕಾರು ಖರೀದಿಸಿ ಮನೆ ತಲುಪುವುದಕ್ಕೂ ಕೂಡ ಮುನ್ನವೇ ಮಾರ್ಗ ಮಧ್ಯೆ ಸುಟ್ಟು ಭಸ್ಮವಾದಂತಹ ಘಟನೆ ಶಿವಮೊಗ್ಗದಲ್ಲಿ ಇಂದು ಸಂಭವಿಸಿದೆ. ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಘಾಟಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಖರೀದಿ ಮಾಡಿದ್ದ ಹೊಸ ಕಾರ್ ಕ್ಷಣ ಮಾತ್ರದಲ್ಲಿ ಕಣ್ಣೆದುರೇ ಧಗಧಗನೆ ಹೊತ್ತಿ ಉಳಿದಿದೆ. ತಕ್ಷಣ ಕಾರಿನಲ್ಲಿದ್ದ ಮೂವರು ಕೆಳಗಿಳಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಳಿಗ್ಗೆ ಖರೀದಿಸಿದ ಕಾರು ಇದಾಗಿತ್ತು. ಕಾರ್ಕಳದಿಂದ ಶಿವಮೊಗ್ಗದ ಕಡೆಗೆ ಹೊರಟಿತ್ತು. ಆದರೆ ಮನೆ ತಲುಪುವ ಮುನ್ನವೇ ಕಣ್ಣೆದುರು ಸುಟ್ಟು ಕರಕಲಾಯಿತು. ಈ ಘಟನೆಯಿಂದ ಆಗುಂಬೆ ಘಾಟಿಯಲ್ಲಿ ಕೆಲ ಕಾಲ ಸಂಚಾರ ಸ್ಥಗಿತವಾಗಿತ್ತು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಆಗುಂಬೆ ಪೊಲೀಸರು ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು.